ಮಗಳು ಕನ್ನಡ ಚಲನಚಿತ್ರದ ತಂಡದಿಂದ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಹಾಜರಿರುವಂತಹ ಮಂಗಳೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ಚಿತ್ರತಂಡದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಚಿತ್ರತಂಡದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರಾಗಿರುವಂತಹ ಥೋಮಸ್ ಎಂ ಇದ್ದಾರೆ. ಹಾಗೆ ಚಿತ್ರದಲ್ಲಿ ಪ್ರಮುಖ ಭೂಮಿಕೆಯಲ್ಲಿ ನಟಿಸಿರುವಂತಹ ಹಲವು ಚಿತ್ರಗಳಲ್ಲಿ ನಟಿಸಿ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಿರ್ವಹಿಸಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವಂತಹ ಧರ್ಮೇಂದ್ರ ಕುಮಾರ್ ಇದ್ದಾರೆ. ಹಾಗೆ ಪ್ರಮುಖ ಭೂಮಿಕೆಯಲ್ಲಿ ನಟಿಸಿರುವಂತಹ ಬಾಲನಟಿ, ಭರತನಾಟ್ಯದಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡಿರುವಂತಹ ಶ್ರವಣ ಕುಮಾರಿಯವರು ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಚಿತ್ರದಲ್ಲಿ ನಿಮಗೆ ಈಗಲೇ ಪ್ರಶ್ನೆ ಕೊಟ್ಟಿದ್ದೇವೆ. ಕೇರಳ ಮೂಲತಃ ಕೇರಳದವರು ಇವರು. ಕಳೆದ 15 ವರ್ಷಗಳಿಂದ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೆಲೆ ನಿಂತು ರಬ್ಬರ್ ಟ್ಯಾಪಿಂಗ್ ವೃತ್ತಿಯನ್ನು ಮಾಡ್ತಾ ಇದ್ದವರು. ಆಗ ಅವರಿಗೆ ಒಂದು ಅವಕಾಶ ದೊರೆತದ್ದು ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಲು. ಅವರು ವಿವಿಧ ಶಾಲೆಗಳಲ್ಲಿ ಕಲಾ ಶಿಕ್ಷಕರಾಗಿ ಸೇವೆಯನ್ನು ಇದ್ದಾಗ ಮಕ್ಕಳೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದರು. ಈ ಸಂದರ್ಭ ಮಕ್ಕಳೊಂದಿಗೆ ಬೆರೆತು ಅವರ ಮಕ್ಕಳ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡು ಮಕ್ಕಳಲ್ಲಿ ಶಾಲಾ ಸಮಯದಲ್ಲಿ ಶಿಕ್ಷಣ ಸಮಯದಲ್ಲಿ ಮಕ್ಕಳಲ್ಲಿ ಆಗುವಂತಹ ಸಮಸ್ಯೆಗಳೇನು, ಮಕ್ಕಳಿಗೆ ಸಾಮಾಜಿಕವಾಗಿ ಯಾವ ಕೆಟ್ಟ ಹೇಗೆ ಪರಿಣಾಮಗಳು ಬೀರುತ್ತದೆ, ಮತ್ತೆ ಮನೆಯ ವಾತಾವರಣ ಮಕ್ಕಳ ಮೇಲೆ ಹೇಗೆ ದುಷ್ಪರಿಣಾಮ ಬೀರುತ್ತದೆ ಅಂತೇಳಿ ಇವರು ಬಹಳ ಹತ್ತಿರದಿಂದ ಮಕ್ಕಳಲ್ಲಿ ಕಂಡುಕೊಂಡು ಈ ಮೂಲಕ ಮಕ್ಕಳ ಪೋಷಕರಿಗೆ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ರವಾನಿಸಬೇಕಂತ ಹೇಳಿ ಏನಾದರೂ ಒಂದು ಯೋಚನೆ ಬಂದಾಗ ಇವರಿಗೆ ಮೂಡಿ ಬಂದ ಚಿತ್ರವೇ ಮಗಳು. ಇವರು ಅದರಲ್ಲಿ 70% ಮಕ್ಕಳೇ ನಟಿಸಿದ್ದಾರೆ. ಅವರು ಮಕ್ಕಳ ಚಿತ್ರ ಅಂತ ಪರ್ಮಿಷನ್ ತೆಕ್ಕೊಳ್ಳಿಕ್ಕೆ ಬಹಳ ಇದು ಮಾಡಿದ್ರು. ಆದರೆ ಅದು ದೊಡ್ಡವರು ಆಕ್ಟ್ ಮಾಡಿದ ಕಾರಣ ಮಕ್ಕಳ ಚಿತ್ರ ಅಂತ ಹೇಳಿ ಬರಲಿಲ್ಲ. ಉತ್ತಮ ಯು ಸರ್ಟಿಫಿಕೇಟ್ ಸಿಕ್ಕಿದೆ, ಉತ್ತಮ ಕನ್ನಡ ಚಲನಚಿತ್ರ ಅಂತ ಹೇಳಿ. ಹಾಗೆ ಅವರು ಮತ್ತೆ ಒಬ್ಬ ಕುಡುಕ ತಂದೆಯಿಂದ ಮನೆ ಯಾವ ರೀತಿ ಹಾಳಾಗ್ತದೆ, ಸಮಾಜದ ಮೇಲೆ ಹೇಗೆ ದುಷ್ಪರಿಣಾಮ ಕೆಟ್ಟ ಪರಿಣಾಮಗಳು ಹೇಗೆ ಬೀಳ್ತದೆ, ಮತ್ತೆ ಒಬ್ಬ ಕುಡುಕನಿಂದ ಮನೆಯ ಒಡಕು ಹೇಗೆ ಆಗ್ತದೆ ಅಂತೇಳಿ ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿಕೊಟ್ಟಿದ್ದಾರೆ. ಮತ್ತೆ ಅದೇ ಮಗಳು ತಮ್ಮ ಇದರಿಂದ ಆತ್ಮವಿಶ್ವಾಸದಿಂದ ತಂದೆಯನ್ನು ಹೇಗೆ ಸರಿ ಮಾಡ್ತಾಳೆ, ಮತ್ತೆ ಅವಳ ಉತ್ತುಂಗಕ್ಕೆ ಹೇಗೆ ಸಾಧನೆಯನ್ನು ಹೇಗೆ ಮಾಡ್ತಾಳೆ ಅನ್ನುವಂಥದ್ದು ಈ ಚಿತ್ರದಲ್ಲಿ ಬಹಳ ಅದ್ಭುತವಾಗಿ ನಮ್ಮ ಥೋಮಸ್ ಅವರು ತೋರಿಸಿಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಫೈಟಿಂಗ್ ಇಲ್ಲ, ಮತ್ತೆ 3 ಹಾಡುಗಳಿವೆ, ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪದ್ಮನಾಭ ವೇಣೂರು ಹಿತೈಷಿ, ಚಿತ್ರತಂಡದ ಹಿತೈಷಿಯಾಗಿ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರವಣ. ನಾನು ಈ ಮೂವಿಯಲ್ಲಿ ನಾನೊಂದು ಮಗಳ ಪಾರ್ಟ್ ಆಗಿ ಆ್ಯಕ್ಟ್ ಮಾಡಿದ್ದೇನೆ ಮತ್ತು ಡ್ಯಾನ್ಸರ್ ಆಗಿ ಆ್ಯಕ್ಟ್ ಮಾಡಿದ್ದೇನೆ. ಸೊ ನಾನು ಬೇಸಿಕಲಿ ಭರತನಾಟ್ಯಂ ಡ್ಯಾನ್ಸರ್. ಸೊ ಈ ಮೂವಿಯಲ್ಲಿ ಭರತನಾಟ್ಯಂ ಡ್ಯಾನ್ಸರ್ ಆಗಿ ರೋಲ್ ಇದೆ. ಮೂವಿ ಬಗ್ಗೆ ಹೇಳೋದಾದ್ರೆ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ದುಶ್ಚಟಗಳಿದ್ರೆ ಅದರಿಂದ ಫ್ಯಾಮಿಲಿಯಲ್ಲಿ ಯಾರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಒಂದು ಮೇನ್ ಆಗಿ ತೋರಿಸಿದ್ದಾರೆ. ಸೊ ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಇರುವವರಿಗೆ ಎಷ್ಟು ಕಷ್ಟ ಅಥವಾ ಎಷ್ಟು ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತದೆ, ಮತ್ತು ಅದರಿಂದ ಆಗುವ ಎಫೆಕ್ಟ್ಸ್ ಅನ್ನೆಲ್ಲ ನೋಡ್ಬೋದು. ಆ್ಯಂಡ್ ಟಾಕಿಂಗ್ ಅಬೌಟ್ ದ ಡೈರೆಕ್ಟರ್, ನಾನು ಇವರನ್ನೊಂದು 3-4 ಇಯರ್ಸಿಂದ ನೋಡ್ತಿದ್ದೇನೆ, ಅವರ ಎಫರ್ಟ್ಸ್ ಅನ್ನು. ಸೊ ಅವರೇ ಎಲ್ಲ ಆಚೆ ಈಚೆ ಆ್ಯಂಡ್ ಕೇರಳದಿಂದ ಬಂದದ್ದು. ಆ್ಯಂಡ್ ಇಟ್ಸ್ ನಾಟ್ ಈಸಿ ಕೇರಳದಿಂದ ಬಂದು ಕನ್ನಡದಲ್ಲಿ ಮೂವಿ ಮಾಡೋದು. ಸೊ ಅವರ ಎಫರ್ಟ್ಸಿಗೆ ಈಸ್ ರಿಯಲಿ ಗ್ರೇಟ್. ಆ್ಯಂಡ್ ಈ ಮೂವಿಲಿರೋರು ಎಲ್ಲರೂ ನ್ಯೂ ಆರ್ಟಿಸ್ಟ್. ಸೊ ಆ್ಯಂಡ್ ಧರ್ಮೇಂದ್ರ ಸರ್ ಇದ್ದಾರೆ, ಮತ್ತು ಶರಣ್ ಅಂತ ಹೇಳಿ ಒಬ್ಬರಿದ್ದಾರೆ, ಮತ್ತು ಎಕ್ಸ್ಪೀರಿಯನ್ಸ್ಡ್ ಎಲ್ಲ 2-3 ಮಂದಿ ಇದ್ದಾರೆ. ಮತ್ತೆಲ್ಲ ಇವರೆಲ್ಲರನ್ನು ನ್ಯೂ ಆರ್ಟಿಸ್ಟ್ ಅನ್ನೆಲ್ಲ ತಗೊಂಡು ಬಂದು ಫುಲ್ ಸಪೋರ್ಟಿವ್ ಆಗಿದ್ದು. ಹಿ ಇಸ್ ಡೂಯಿಂಗ್ ರಿಯಲಿ ಗ್ರೇಟ್ ವರ್ಕ್. ಮಗಳು ಮೂವಿ ಈ ಫಿಲ್ಮು
17ನೇ ತಾರೀಕು ಬಿಡುಗಡೆ ಆಗಲಿಕ್ಕಿದೆ. ಸಾಧಾರಣ 20 ಚಲನಚಿತ್ರ ಮಂದಿರಗಳಲ್ಲಿ ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ. ಈಗಾಗಲೇ ನಮ್ಮ ಥೋಮಸ್ ರವರು ಭಾರಿ ಕಷ್ಟಪಟ್ಟು ಈ ಒಂದು ಮಗಳು ಮೂವಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಸಣ್ಣ ಮೂವಿ ಮಾಡಿದ್ರು, ಎಥಿಕ್ಸ್ ಅಂತ ಹೇಳಿ, ಅದು ಯೂಟ್ಯೂಬಲ್ಲಿದೆ. ಅಂದರೆ ಇವರಿಗೆ ಒಂದು ಉದ್ದೇಶ ಏನಂದರೆ, ನಮ್ಮ ಮಕ್ಕಳಿಂದ ಸಮಾಜ ಯಾವ ರೀತಿ ಒಳ್ಳೆಯದಾಗ್ತದೆ ಮತ್ತು ಒಂದು ಕುಟುಂಬ ಯಾವ ರೀತಿ ದುಶ್ಚಟದಿಂದ ಹಾಳಾಗ್ತದೆ ಅನ್ನೋದರ ಬಗ್ಗೆ ಎರಡೂ ಕೂಡ ಅದನ್ನೇ ಮಾಡಿದೆ. ಎಥಿಕ್ಸ್ ಅಲ್ಲಿ ಒಂದು ಡ್ರೈವಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಅವನ ಒಂದು ಸೆಕೆಂಡಿನ ಇದು ತಪ್ಪಿದ್ರೆ ಅಲ್ಲಿ ಆಕ್ಸಿಡೆಂಟ್ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಅದರಲ್ಲಿ ತೋರಿಸ್ತಾರೆ. ಎಥಿಕ್ಸ್ ಯೂಟ್ಯೂಬ್ ಅಲ್ಲಿ ಇದೆ. ಹಾಗೆ ಅವನು ದುಶ್ಚಟದಿಂದ ಏನು ಕುಡುಕ ಒಬ್ಬ, ನಾನು ಕೂಡ ಅದರಲ್ಲಿ ಆಕ್ಟ್ ಮಾಡಿದ್ದೇನೆ. ಅದರಲ್ಲಿ ಕೂಡ ಒಬ್ಬ ದುಶ್ಚಟ ಯುಕ್ತ ಡ್ರೈವರ್, ಅವನಿಂದಾಗಿ ಒಂದು ಕುಟುಂಬವೇ ನಾಶ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಇವರ ಒಂದು ಕಾನ್ಸೆಪ್ಟ್. ಈ ಮಗಳ ಮೂವಿಯಲ್ಲಿ ಕೂಡ ಈಗಾಗಲೇ ಒಂದು ಸಣ್ಣ ತಪ್ಪುಗಳಿಂದ ನಾವು ದೊಡ್ಡ ಸಮಸ್ಯೆಯನ್ನು ಹೇಗೆ ಎದುರಿಸ್ತೇವೆ ಅನ್ನೋದರ ಒಂದು ಇದು ಅದರಲ್ಲಿ ಇದೆ. ಈಗಾಗಲೇ ಇವರು ತಂದೆಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅದರಲ್ಲಿ ಇವರು ಕುಡುಕ ತಂದೆಯಾಗಿ ಇದ್ರು. ನಂತರ ಆ ಮಗಳು ಯಾವ ರೀತಿ ಅವರನ್ನು ಬದಲಾವಣೆ ಮಾಡಿ ಆ ಸಮಾಜ, ಆ ಒಂದು ಕುಟುಂಬ ಹೇಗೆ ಉದ್ಧಾರ ಆಗ್ತದೆ ಅನ್ನೋದು ಅದರಲ್ಲಿ ತೋರಿಸಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಒಂದು ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನಾಂಗವನ್ನು ಒಂದು ಕಡೆಯಲ್ಲಿ ಸೇರಿಸಿ ಅಲ್ಲಿ ಕುಣಿದು ಸುರುವಿಗೆ ಸ್ಪ್ರೈಟ್ ಕೊಡಿದ್ದಾರೆ. ನಂತರ ಅದು ಬೇರೆ ಇದಕ್ಕೆ ಹೋಗ್ತದೆ. ಅಲ್ಲಿಂದ ಮತ್ತೆ ದೊಡ್ಡ ಬಾಟ್ಲಿ, ಮತ್ತೆ ದುಡ್ಡು ಸಾಕಾಗದಿದ್ರೆ ಮತ್ತೆ ಕಡಿಮೆ ರೇಟಿನ ಮಾಲನ್ನು ಕುಡಿದು ಕ್ಯಾನ್ಸರ್ ಮುಂತಾದ ಅನೇಕ ರೋಗ ರುಜಿನಗಳು ಬರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಇಂತಹ ಮೂವಿಗಳನ್ನು ಮಾಡಿ ತುಂಬಾ ಕಷ್ಟದಿಂದ ಇವರು ಮಾಡಿದ್ದಾರೆ. ಕೇರಳದಿಂದ ಬಂದು ನಮ್ಮಲ್ಲಿ ಅಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇದ್ರು. ಹಾಗೆ ಕೆಲವು ಶಾಲೆಗಳಿಗೆ ಆರ್ಟಿಂಗ್ ಕಲಿಸ್ಲಿಕ್ಕೆ ಮಕ್ಕಳಿಗೆ ಹೋಗ್ತಾ ಇದ್ರು. ಇವರಿಗೆ ಒಂದು ಸಾಧನೆ ಎಂಬ ಇದನ್ನು ಒಂದು ಏನು ಇದಿದ್ರೆ, ಸಾಧಿಸಬೇಕೆಂಬ ಛಲ ಇದ್ರೆ ಸಾಧಿಸಿ ತೀರ್ತೇನೆ ಅನ್ನೋದಕ್ಕೆ ನಮ್ಮ ಥೋಮಸ್ ಉದಾಹರಣೆ. ನಾವೇನು ದೊಡ್ಡ ಫಿಲ್ಮ್ ಇಂಡಸ್ಟ್ರಿಯವರು ಮಾಡಿದ ಒಂದು ಫಿಲ್ಮ್ ಅಲ್ಲ ಇದು, ದುಡ್ಡಿಲ್ಲದೆ ಮಾಡಿದ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೇಕಷ್ಟೇ. ಇದರಲ್ಲಿ ಏನು ಮೇಕಪ್ ಯಾರಿಗೂ ಮಾಡಲಿಲ್ಲ, ಲೈಟಿಂಗ್ ಏನು ಮಾಡಲಿಲ್ಲ, ಮಾಡದೆ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅನ್ನುವಂತ ಮಾಡಿದ್ದೇವೆ. ಈಗಾಗಲೇ ನಾವು ಕುಂದಾಪುರ, ಉಡುಪಿ ಎಲ್ಲ ಈಚೆ ಗಂಡಿಬಾಗಿಲು, ಮೂಡಬಿದ್ರೆ, ಹೊಸಂಗಡಿ, ವೇಣೂರು ಮುಂತಾದ ಕಡೆ ತುಂಬಾ ಕಡೆಯಲ್ಲಿ ಇದನ್ನು ನಾವು ಶೂಟಿಂಗ್ ಮಾಡಲಿಕ್ಕೆ ಹೋಗಿದ್ದೇವೆ. ಮಾಡಿ ತಮ್ಗೆಲ್ಲ ಗೊತ್ತಿದೆ ಒಂದು ಕ್ಯಾಮರಾದು ಎಷ್ಟಿದೆ, ಹಾಗೆ ಅಲ್ಲಿ ಊಟದ ಖರ್ಚು ಎಷ್ಟಿದೆ ಅಷ್ಟು ಮಂದಿಗೆ, ಹಾಗೆಲ್ಲ ತುಂಬಾ ಕಷ್ಟದಿಂದ ನಾವು ಮಾಡಿದಂತ ಒಂದು ಚಿತ್ರ. ತಮ್ಮ ಪ್ರೋತ್ಸಾಹ ಅತಿ ಅಗತ್ಯ ನಮ್ಗೆ ಬೇಕಾಗಿದೆ. ನಮ್ಗೆ ಈ ಬಗ್ಗೆ ಎಲ್ಲ ಪತ್ರಿಕಾಗೋಷ್ಠಿ ಮಾಡಿ ಏನು ಗೊತ್ತಿಲ್ಲ ಫಿಲ್ಮಿನ ಬಗ್ಗೆ, ಆದ್ರೆ ನಿಮ್ಮ ಸಹಕಾರ ತುಂಬಾ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ಮಾತನ್ನು ಮುಗಿಸ್ತೇನೆ. ಅಂದ್ರೆ ನಮಗೊಂದು ಆಸೆ ಬೇಕು, ಆಸೆಯನ್ನು ಅದೊಂದು ಕನಸಾಗಿ ಬೆಳೆಸಬೇಕು. ಆ ಕನಸನ್ನು ನೆನಸು ಮಾಡಲಿಕ್ಕೆ ನಾವು ತಿನ್ನಬೇಕು. ಕನಸು ನಿದ್ದೆಯಲ್ಲಿ ಕನಸು ಮಾಡಿದ್ರೆ ಯಾವುದೂ ಕೆಲಸ ನಡೆಯಲ್ಲ. ನಾವು ಎಚ್ಚರಿಕೆ ಇದ್ದಾಗ ಕನಸುಗಳನ್ನು ನೆನಸು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಎಲ್ಲಿವರೆಗೂ ಸಕ್ಸಸ್ ಆಯಿತು ಅಂತ ಈಗ 17 ತಾರೀಕು ರಿಲೀಸ್ ಆದ ಮೇಲೆ ನೀವೆಲ್ಲ ಕೇಳಬೇಕಾಗುತ್ತೆ. ಅಂದ್ರೆ ಇವಾಗ ನಾವೊಂದು ಸಾಧನೆ ಮಾಡಿ, ಅಂದ್ರೆ ನನ್ನ ಹತ್ರ ಹಣ ಆಸ್ತಿ ಏನಿಲ್ಲ, ನಾನು ರಬ್ಬರ್ ಟ್ಯಾಪಿಂಗ್ ಬಂದ ಒಂದು ಕೂಲಿ ಮಾಡೋದು. ಅದರ ಮಿಡಲಲ್ಲಿ ಸ್ವಲ್ಪ ಶಾಲೆಗಳಲ್ಲಿ ಚಿತ್ರ ಕಲಿಸಲಿಕ್ಕೆ ಹೋಗಿದ್ದೀನಿ. ಅದು ಕೂಡ ಸಂಬಳ ಅಂದ್ಕೊಂಡು ಹೋದಲ್ಲ, ಮಕ್ಕಳಿಗೆ ಚಿತ್ರ ಕಲಿಬೇಕು ಅಂತ ಆಸೆ ಇದೆ ಅಂತ ಹೋಗಿದ್ದೀನಿ. ಸಂಬಳ ಸಿಕ್ಕಿದಾಗಲಿಲ್ಲ ಅಂತ. ಹಾಗೆ ಕೆಲವು ಮಕ್ಕಳಲ್ಲಿ ಬರುವ ಕೆಲವು ವಿಷಯಗಳು, ಅವರ ಫ್ಯಾಮಿಲಿ ಮ್ಯಾಟ್ರ್ಗಳನ್ನು ನನ್ನ ಕಣ್ಣಲ್ಲಿ ಸಿಕ್ಕಿದ, ಕಿವಿಲಿ ಕೇಳಿದಾಗ ಬೇಜಾರಾಯಿತು. 10 ಜನಕ್ಕೆ ನಮಗೆ ಹೇಳಲಿಕ್ಕೆ ಆಗುತ್ತೆ, 4-5 ಜನ ನಮಗೆ ಹೊಡಿಲಿಕ್ಕೂ ಸಾಕು. ನನ್ನ ಮಕ್ಕಳ ಬಗ್ಗೆ ನೀವು ಯಾಕೆ ಹೇಳ್ತೀರ ಅಂತ ಹೇಳಿ, ಅದಕ್ಕಾಗಿ ನಮಗೆ ಬಿಗ್ ಸ್ಕ್ರೀನ್ ಒಂದು ನಮಗೆ ಆಪ್ಷನ್ ಇದೆ, ಮೀಡಿಯಾ ಅದರೊಂದು ಸಿನಿಮಾ. ಅದ್ರ ಮೂಲಕ ನಮಗೆ ನಮ್ಮ ಮಾತುಗಳು ನಮಗೆ ಏನು ಅನಿಸ್ತೇ ಇರೋ ಜನರಿಗೆ ಹೇಳಲಿಕ್ಕೆ ಅದು ನಮಗೆ ಬಿಗ್ ಸ್ಕ್ರೀನಲ್ಲಿ ತೋರಿಸಬಹುದು. ಆ ಬಿಗ್ ಸ್ಕ್ರೀನಲ್ಲಿ ಬಂದು ನೋಡೋ ವಿಷಯಗಳು 100 ಜನರಲ್ಲಿ ಒಬ್ಬರು ನೋಡಿ ಅದು ಹೌದು ಅಂತ ಒಪ್ಪಿಕೊಂಡ್ರೆ ನನ್ನ ಅಭಿಪ್ರಾಯ ಒಬ್ಬ ಅಲ್ಲ, ಆ ಒಂದು ಕುಟುಂಬ ಉದ್ಧಾರ ಆಗ್ತಾರೆ, ಅವರು ಒಳ್ಳೆ ಜೀವನ ನಡೆಸ್ತಾರೆ ಅಂತ ನನ್ನ ನಂಬಿಕೆ. ಅದೇ ನನ್ನ ಮುಂದೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ ಲಾಭ ನನಗೆ. ಅದು ಒಂದು ವ್ಯಕ್ತಿ ಬದಲಾಯಿತು ಅಂದರೆ, ಚೆನ್ನಾಗಿ ಒಳ್ಳೆ ಒಟ್ಟಿಗೆ ಬಂದರೆ ಆ ಒಂದು ಕುಟುಂಬ ಬಚಾವಾಯಿತು. ಆ ಕುಟುಂಬ ಯಾವತ್ತು ನಮ್ಮ ಮಗಳು ಮೂವಿಯನ್ನು ನೆನಪುಗೊಳಿಸ್ತಾರೆ ಅಂತ ಒಂದು ನಂಬಿಕೆ, ಅದು ಆಸೆ ಕೂಡ ನನಗಿದೆ.